ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಮೊಬೈಲ್ ಬಳಕೆ ಕೆಲವೊಮ್ಮೆ ಸಾಕಷ್ಟು ಕಿರಿಕಿರಿ ಉಂಟು ಮಾಡುತ್ತೆ. ಅಲ್ಲಿ ಏನು ನಡೆಯುತ್ತಿದೆ ಅನ್ನೋದನ್ನು ಕೂಡ ತಿಳಿಯದೆ ಕೆಲವರು ಜೋರಾದ ಶಬ್ದ ಇಟ್ಟು ಮೊಬೈಲ್ ಬಳಸ್ತಾರೆ. ಅದರಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಎಲ್ಲರೂ ಕೂಡ ಆ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಆದರೆ ಮೊಬೈಲ್ನ ಕರ್ಕಶ ಧ್ವನಿ ರಿಂಗ್ ಆದಾಗ ಬಹುಶಃ ಎಲ್ಲರ ರಸಭಂಗಕ್ಕೆ ಕಾರಣ ಆಗುತ್ತೆ. ಇಂತಹದೇ ಒಂದು ಘಟನೆ ನಡೆದದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕುಂದಾಪುರ ಸಮೀಪ ನಡೆದ ಯಕ್ಷಗಾನದಲ್ಲಿ ಪಾತ್ರಧಾರಿಗಳು ಸಂಭಾಷಣೆಯಲ್ಲಿ ನಿರತರಾಗಿದ್ದಾಗ ಎದುರು ಸಾಲಿನಲ್ಲಿ ಕುಳಿತ ಮಕ್ಕಳು ಮೊಬೈಲ್ನಲ್ಲಿ ಆಟವಾಡದ ಕಿರಿಕಿರಿ ಮಾಡಿದ್ದಾರೆ. ಇದನ್ನು ಗಮನಿಸಿ ಸಹನೆ ಕಳೆದುಕೊಂಡ ಕಲಾವಿದ ವೇದಿಕೆಯಿಂದಲೇ ಮೊಬೈಲ್ ನೋಡೋದಾದರೆ ಹಿಂದೆ ಹೋಗಿ ಅಂತ ಎಚ್ಚರಿಕೆ ನೀಡಿದ್ದಾನೆ. ಈ ಘಟನೆಗೆ ಸಾಕಷ್ಟು ಯಕ್ಷಾಭಿಮಾನಿಗಳು ಉತ್ತಮ ಸ್ಪಂದನೆ ನೀಡಿದ್ದಾರೆ. ನಮ್ಮ ಈ ಪುರದ ಧರ್ಮ ಹೇಗುಂಟು ಎನ್ನುವ ಹಾಗೆ ತಿಳಿದೆಯಾ? ಚೆನ್ನಾಗಿಲ್ವಾ? ಏನು ತೊಂದರೆ ಇಲ್ಲ. ಹೌದಲ್ಲ? ಹಾಗಾದ್ರೆ ಇದನ್ನ ನೋಡಿಕೊಳ್ಳುವವರು ಯಾರು ಗೊತ್ತಾ? ಊರು ಯಾವ್ದು ಗೊತ್ತಾ? ನಾನು ಯಾರು ಗೊತ್ತಾ? ಯಾವ್ದು ಗೊತ್ತಿಲ್ಲ ನಿಮ್ಗೆ? ಪ್ರಾಗ್ಜ್ಯೋತಿಷ್ಯ ಪಟ್ಟಣ. ಮಕ್ಕಳೇ, ಮೊಬೈಲ್ ನೋಡಿದ್ರೆ ಇದು ಎದುರು ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ನೀವು ಮಾತಾಡ್ತಿದ್ರೆ ನಾವಿಲ್ಲ ಎಂತ ಮಾಡೋದು? ಅವಂದ್ಸರಿ ಹೇಳಿಲ್ವಾ? ಮಾತಾಡ್ಲಿಕ್ಕೆ ಆಗುದಿಲ್ಲ ಪುಟ ಇಲ್ಲಿ. ಪವರ್ಫುಲ್ ಮೈಕ್ ಹೇಳಿರ್ತದೆ, ನಾವು ಮಾತಾಡ್ಲಿಕ್ಕೆ ಆಗುದಿಲ್ಲ. ಪ್ರಾಗ್ಜ್ಯೋತಿಷ್ಯ ಪಟ್ಟಣ. ಮಕ್ಕಳೇ, ಮೊಬೈಲ್ ನೋಡಿದ್ರೆ ಇದು ಎದುರು ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ನೀವು ಮಾತಾಡ್ತಿದ್ರೆ ನಾವಿಲ್ಲ ಎಂತ ಮಾಡೋದು? ಅವಂದ್ಸರಿ ಹೇಳಿಲ್ವಾ? ಮಾತಾಡ್ಲಿಕ್ಕೆ ಆಗುದಿಲ್ಲ ಪುಟ ಇಲ್ಲಿ.